ಮಳೆಯ ಅಬ್ಬರಕ್ಕೆ ಉಡುಪಿಯ ಅನೇಕ ಕಡೆ ರಸ್ತೆ ಕೆಟ್ಟು ಹೋಗಿದೆ. ದ್ವಿಚಕ್ರ ವಾಹನ ಸವಾರರು ಪಾದಚಾರಿಗಳು ರಸ್ತೆಯಲ್ಲಿ ಓಡಾಡದ ಪರಿಸ್ಥಿತಿ ಎದುರಾಗಿದೆ. ಉಡುಪಿಯಲ್ಲಿ ಸುರಿಯುತ್ತಿರುವ ಮಳೆಗೆ ನಗರದ ಪ್ರಮುಖ ರಸ್ತೆಗಳು ಕೆಟ್ಟು ಹೋಗಿದ್ದು ವಾಹನ ಸವಾರರಿಗೆ ಭಾರಿ ಸಮಸ್ಯೆ ಉಂಟಾಗ್ತಿದೆ. ನಗರದ ಬೀಡಿನಗುಡ್ಡೆ ಮಿಷನ್ ಕಾಂಪೌಂಡ್ ಸಂಪರ್ಕಿಸುವ ರಸ್ತೆ ಹಾಳಾಗಿದ್ದು, ಚಿಟ್ಪಾಡಿಯ ಶಾರದಾಂಬ ದೇವಸ್ಥಾನದಿಂದ ಹನುಮಾನ್ ಗ್ಯಾರೇಜ್ ಸಾಗುವ ರಸ್ತೆ ತನಕದ ರಸ್ತೆಯ ಒಂದು ಬದಿಯಲ್ಲಿ ಸಂಪೂರ್ಣ ಹಾಳಾಗಿದ್ದು, ದ್ವಿಚಕ್ರ ವಾಹನ ಸವಾರರು ಕಷ್ಟಪಟ್ಟು ಈ ರಸ್ತೆಯಲ್ಲಿ ಸಾಗಬೇಕಿದೆ. ರಸ್ತೆ ಹಾಳಾಗಿದ್ದರಿಂದ ಕೆಸರು ವಾಹನಗಳ ಮೂಲಕ ಪಾದಚಾರಿಗಳ ಮೈಗೆ ಚೆಲ್ಲುತ್ತಿದೆ. ರಾತ್ರಿ ಹೊತ್ತು ಇಲ್ಲಿ ವಾಹನ ಸಂಚಾರ ಅಪಾಯವೇ. ಇನ್ನು ಅನೇಕ ದಿನ ಮಳೆ ಸುರಿಯುವುದರಿಂದ ಸದ್ಯ ರಸ್ತೆ ರಿಪೇರಿ ಅಸಾಧ್ಯವಾಗಿದೆ. ಇನ್ನಷ್ಟು ದಿನ ಇಲ್ಲಿ ವಾಹನ ಸವಾರರು ಪಾದಚಾರಿಗಳು ಸಂಕಷ್ಟ ಪಡಬೇಕಾದ ಅನಿವಾರ್ಯತೆ ಎದುರಾಗಿದೆ.